ಹಾಯ್ ಎಲ್ಲರಿಗೂ ಬ್ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡಿ ಆಗಲೇ 9 ಗಂಟೆ ಆಯಿತು. ಶನಿವಾರ ಅಲ್ಲ, ಮಕ್ಕಳ ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ಮೇಲೆ ಕೆಲಸ ಮಾಡ್ಕೋಬೇಕು. ಮೆಹಂದಿ ಹಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದು ಕೂದಲಿಗೆ ಮೆಹಂದಿ ಅಪ್ಲೈ ಮಾಡಬೇಕು. ಮತ್ತು ಮನೆಯೆಲ್ಲ ಆಚೀಚೆ ಆಗಿರುತ್ತಲ್ಲ, ಮಕ್ಕಳು ನೋಡಿ ಎಲ್ಲ ಸಾಮಾನು ಇದು ಎಲ್ಲ ಇಲ್ಲೇ ಹಾಕೋಗ್ಬಿಟ್ಟಿರ್ತಾರೆ, ಕಾಣಿಸುತ್ತೆ ಅಂತೀನಿ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮೆಹಂದಿ ಹಚ್ಕೋಬೇಕು, ಮತ್ತು ಆಮೇಲೆ ಸಿಗ್ತೀನಿ. ನೋಡಿ, ರಾತ್ರಿನೇ ಕಲಿಸಿಟ್ಟಿದ್ದೆ. ನಾನು ಏನು ಹಾಕಿಲ್ಲ. ನಾನು ಅಂದರೆ ಮೆಹಂದಿ ಪುಡಿ ಅಷ್ಟೇ ಹಾಕೀನಿ. ಇಲ್ಲಾಂದ್ರೆ ನಾನು ಇದಕ್ಕೆ ದಾಸವಾಳ ಪುಡಿ ಅದೆಲ್ಲ ಹಾಕ್ತಿದ್ದೆ. ಈ ಸರಿ ಹಾಕಿಲ್ಲ. ನೋಡ್ರಿ, ಇವಾಗ ಮೆಹಂದಿ ಹಚ್ಕೊಂಡೀನಿ. ಇವಾಗ ಕೆಲಸ ಮಾಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಎಷ್ಟು ಗಡ್ಬಿಡಿ ಆಗ್ಬಿಡ್ತದಂದ್ರೆ ನೋಡ್ರಿ, ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ಲ, ಸ್ಯಾಟರ್ಡೆ ಬೇಗ ಬಿಡುತ್ತೆ. ಹಂಗಾಗಿ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಇವಾಗ ತಲೆ ಸ್ನಾನ ಮಾಡಿಕೊಂಡು ಬೇಗ ಮಳೆ ಬೇರೆ ಬರ್ತಾಯಿದೆ. ತುಂಬ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮಳೆ ನಿಲ್ತಾನೇ ಇಲ್ಲ. ಹಾಗಾಗಿ ಭಾಳ ಗಡ್ಬಿಡಿ ಆಯ್ತು ನಂಗೆ. ಆಮೇಲೆ ಅದು ಮೆಹಂದಿ ಡ್ರೈ ಆದಮೇಲೆ ತೋರಿಸ್ಬೇಕಂತಿತ್ತು, ಅದು ಆಗಲೇ ಇಲ್ಲ. ಈಗ ಸ್ನಾನ ಮಾಡಿಕೊಂಡು ಗಡ್ಬಿಡಿ ಒಳಗೆ ಹೊಂಟೀನಿ. ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಸ್ಯಾಟರ್ಡೆ ಮಕ್ಕಳು ಸ್ಕೂಲಿಂದ ಕರ್ಕೊಂಬಂದೆ. ಅದಾದಮೇಲೆ ಲಾಗು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮಳೆ ಫುಲ್ಲು ಅಂದರೆ ಒಂದು ಸ್ವಲ್ಪ ಬರುತ್ತೆ, ಸ್ವಲ್ಪ ಒಂದು 5 ನಿಮಿಷ ನಿಲ್ಲುತ್ತೆ, ಮತ್ತು ಮಳೆ ಬರುತ್ತೆ. ಹಾಗಾಗಿ ಮಳೇಲಿ ಹೋಗಿ ಕರ್ಕೊಂಡು ಬಂದು ಮತ್ತು ಅಡುಗೆ ಊಟ ಎಲ್ಲ ಕೆಲಸ ಮುಗಿಕೊಂಡ್ರೆ ಭಾಳ ಲೇಟ್ ಆಗಿಬಿಡ್ತು. ಆಮೇಲೆ ಸಂಡೇನೂ ಆಗಲಿಲ್ಲ, ನಿನ್ನೆನೂ ಆಗಲಿಲ್ಲ ನನಗೆ ವಿಡಿಯೋ ಮಾಡಲಿಕ್ಕೆ. ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಮಂಗಳವಾರ, ಸ್ಯಾಟರ್ಡೆ ಸ್ಟಾರ್ಟ್ ಮಾಡಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಂಗಳವಾರ ಇವತ್ತಿನ ಬೆಳಿಗ್ಗೆ ಮಕ್ಕಳಿಗೆ ಇದು ಏನಂತೀರ, ಕಾರ್ನಿಂದ ಪಲಾವ್ ಮಾಡಿದ್ದೆ. ಇದು ಅಂತೀವಲ್ಲ, ಜೋಳದ ಪಲಾವ್ ಅಂದರೆ ಕಾರ್ನ್ ಹಾಕಿ ಮಕ್ಕಳಿಗೆ ಮಾಡಿಕೊಟ್ಟಿನಿ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ಅಲ್ಲ. ಕಾರ್ನ್ ತುಂಬ ಕತ್ಲಾಗ್ತಿದೆ. ಕಾರ್ನ್ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ. ಈ ಥರ ಚಿತ್ರಾನ್ನ, ಪುಳಿಯೋಗರೆ ಅದನ್ನು ಮಾಡ್ತಿರ್ತೀವಿ. ಸೊ ಈ ಥರ ಯಾವಾಗಾರು ಕಾರ್ನು, ನಾವು ಲಾಸ್ಟ್ ಟೈಮ್ ಕಾಬೂಲ್ ಕಡಲೆ ಹ್ಯಾಕ್ ಮಾಡಿದ್ದೆ, ಅದು ಚೆನ್ನಾಗಾಗಿತ್ತು. ಸೊ ಇವತ್ತು ಕಾರ್ನ್ ಹ್ಯಾಕ್ ಮಾಡೀನಿ. ನಿಮಗೂ ಯಾರಿಗಾದರೂ ಮಕ್ಕಳ ಬಾಕ್ಸಿಗೆ ಏನಾದರೂ ವೆರೈಟಿ ಮಾಡಿಕೊಡ್ಬೇಕು, ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರಲ್ಲ ಅಂತಲ್ಲ, ಸ್ವಲ್ಪ ಒಂದೊಂದ್ಸರಿ ಮರ್ತಿರ್ತೀವಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಪ್ಲೀಸ್ ಒಂದು ಲೈಕ್ ಸಿಂಬಲ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಶೇರ್ ಮಾಡಿ. ಹಾಗೆ ಏನಾದರೂ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಕೂಡ ನೀವು ಮಾಡ್ಬೋದು. ನೋಡಿ, ಮಳೆ ಹೊರಗಡೆ ಎಲ್ಲ ವಿಂಡೋ ಫುಲ್ ಕತ್ಲು, ಏನು ಕಾಣ್ತಾನೆ ಇಲ್ಲ. ಬೆಳಗ್ಗೆಯಿಂದನೇ ಮಳೆಯಲ್ಲೇ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಅಂತ ಸ್ಕೂಲ್ ಬಿಟ್ಟು ಮನೇಲಿ ಇರೋಕ್ಕಾಗುತ್ತೆ. ಹಾಗಾಗಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಇವಾಗ ನಾನು ಕೆಲಸ ಮಾಡಬೇಕು. ನೀವು ನೋಡ್ಕೊಂಬನ್ನಿ ಅದನ್ನು, ರೆಸಿಪಿನ ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಕಾರ್ನ್ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಪಲಾವ್ಗೆಲ್ಲ ಹಾಕ್ತೀವಲ್ವ, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ, ಪಲಾವ್ ಎಲೆ. ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೆ, ಅದು ಕರಗಿದೆ ತುಪ್ಪ. ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ, ತುಪ್ಪ ಅದೆಲ್ಲ ಹಾಕ್ಕೋಬೋದು. ಇವಾಗ ಸಾಸಿವೆ ಹಾಕಿದ್ದೀನಿ, ಅದು ಚಟ್ಪಟ ಅಂದಲಿ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಕಾರ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ 1 ರೌಂಡು. ಅದನ್ನು ಹಾಗೆ ನೀವು ಕುಕ್ಕರಲ್ಲೇ ಬೇಯಿಸ್ಬೇಕಂತೇನಿಲ್ಲ, ಸಪ್ರೇಟ್ ಹಾಗೆ ನೀರಲ್ಲೇ ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೋದು. ಬೇಗ ಬೆಂದೋಗುತ್ತೆ. ಕಾರ್ನ್ ಏನು ಸಾಫ್ಟ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಕಾರ್ನ. ಇವಾಗ ಪಲಾವ್ ಎಲೆ ಹಾಕಿದೆ, ಮತ್ತು ಹೂವು ಹಾಕಿದೆ. ಹೊರಗಡೆ ನಾಯಿ ಇದು ಮಾಡೋ ಸೌಂಡ್ ಕೇಳ್ತಾ ಇದೆ, ನಾಯಿ ಒದರ್ತಾ ಇದೆ. ಮತ್ತು ಚಕ್ಕೆ ಹಾಕಿದೆ, ಇವಾಗ ಲವಂಗ, ಏಲಕ್ಕಿ, ಚಕ್ಕೆ ಅದೆಲ್ಲ ಹಾಕಿದೆ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಅಲ್ಲ, ಯಾವುದಕ್ಕಾದರೂ ಯಾವ ಅಡುಗೆಗಾದರೂ ಈರುಳ್ಳಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ. ಪಲಾವ್ಗಂತೂ ಹೇಳಲೇಬೇಕಿಲ್ಲ, ಹಾಕಲೇಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಈ ಥರ ಯಾವಾಗಲಾದ್ರೂ ಒಂದೊಂದು ಸರಿ ಟ್ರೈ ಮಾಡಿ. ಮಕ್ಕಳಿಗೂ ಒಂದು ಸಲ ಟೇಸ್ಟ್ ಚೇಂಜ್ ಅನಿಸುತ್ತಲ್ವ, ಅವ್ರಿಗೂ ರುಚಿ ಅನಿಸುತ್ತೆ, ತಿಂದೇ ತಿಂತಾರೆ. ಬರೀ ಚಿತ್ರಾನ್ನ ಅದು ಯಾವಾಗಲೂ ಮಾಮೂಲಿ ಮಾಡಿರ್ತೀವಿ.
ಇವಾಗ ನೋಡಿ ಕರಿಬೇವು ಹಾಕಿದೆ. ನೀವು ಇವಾಗ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ನಾನು ಹಾಕಿಲ್ಲ. ಇವಾಗ ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೀವು ತರಕಾರಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಕೂಡ ಹಾಕ್ಕೋಬೋದು, ಎಲ್ಲ ತರಕಾರಿನೂ ಹಾಕ್ಬೋದು, ಅದೊಂಥರ ಚೆನ್ನಾಗಿರುತ್ತೆ. ನಾನು ಇವತ್ತು ಬರೀ ಏನಂತೀರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಬಟ್ಲು ಕಾರ್ನ ಬೇಯಿಸಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ಮಕ್ಕಳಿಗಂತೂ ಕಾರ್ ಅಂತ ತುಂಬ ಇಷ್ಟ ಅಲ್ಲ, ಯಾರಿಗಿಷ್ಟ ಇಲ್ಲ ಹೇಳಿ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ಸ್ಪೆಷಲಾಗಿ ತುಂಬ ಇಷ್ಟ. ಮತ್ತು ತುಂಬ ಹೆಲ್ದಿ, ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಈ ಥರ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಅರಿಶಿನ ಹಾಕಿದೆ ನಾನು. ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿ, ಒಂದು 2 ನಿಮಿಷ. ಬೆಳಿಗ್ಗೆ ಅಲ್ವಾ ಮಕ್ಕಳೇ ಬಾಕ್ಸ್ ಮಾಡ್ತಾಯಿದ್ದೆ, ಹಂಗೆ ಸ್ವಲ್ಪ ಗಡಿಬಿಡಿ ಇತ್ತು ನನಗೂ ಇವತ್ತು. ಮತ್ತು ಖಾರಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೇನೆ, ದೊಡ್ಡದಕ್ಕೆ ಹೆಚ್ಚಿ. ಅಂದರೆ ಅದನ್ನು ಹಸಿಮೆಣ್ಸಿನ್ಕಾಯಿ ತೆಗೆದು ಮಕ್ಕಳಿಗೆ ಹಾಕ್ಕೊಡ್ಬೋದು ಈಸಿಯಾಗಿ ಅಂತ. ಸ್ವಲ್ಪ ಕಲರ್ಗೆ ಅಂತ ಖಾರ ಹಾಕಿದೆ. ನೀವು ಖಾರ ಪುಡಿ ಖಾರವಾಗಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, ಖಾರ ಎಲ್ಲ. ನಾನು ಸ್ವಲ್ಪ ಕಲರ್ ಬರಲಿ ಅಂತ ಸ್ವಲ್ಪ ಹಾಕಿದೆ. ಮತ್ತು MTR ಅವ್ರದ್ದು ಪಲಾವ್ ಪುಡಿ ಹಾಕಿದೆ ನಾನು, ಅದು ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಅದೇ ಹಾಕ್ತಾಯಿರ್ತೀನಿ, MTRದ್ದು. ಇವಾಗ ನೋಡಿ ಅಕ್ಕಿ ಮಾಮೂಲಿ ಬಳಸ್ತೀವಲ್ವ ಅನ್ನಕ್ಕೆಲ್ಲ, ಅದೇ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ತೊಳೆದಿಟ್ಟಿದ್ದೆ, ಸಣ್ಣ ಲೋಟಲ್ಲಿ ನಾನು 2 ಲೋಟ ಅಕ್ಕಿ ಹಾಕಿದ್ದೀನಿ. ಇವಾಗ ಇದನ್ನು ಕೈ ಆಡಿಸೋಣ, ಸ್ವಲ್ಪ ಅಕ್ಕಿನೂ ಫ್ರೈ ಆಗಬೇಕಲ್ಲ. ತುಂಬ ಈಸಿ, ಏನಂತ ಕಷ್ಟ ಅಂತ ಏನಿಲ್ಲ, ಬೆಳಗ್ಗೆ ಮಾಡಿಕೊಡ್ಬೋದು. ಇವಾಗ ನೋಡಿ ಬಿಸಿ ನೀರು ಇಟ್ಟಿದ್ದೆ ನಾನು ಈ ಕಡೆ ಒಂದು ಸೈಡ್. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ಈ ಥರ ಪಕ್ಕದಲ್ಲೇ ಬಿಸಿನೀರು ಮಾಡ್ಕೊಂಬಿಡಿ, ಬೇಗ ಆಗೋಗ್ಬಿಡುತ್ತೆ. ಪಲಾವ್ ಮಾಡಿದ್ದೇ ಗೊತ್ತಾಗಲ್ಲ, ಯಾಕಂದರೆ ಬೆಳಗ್ಗೆ ಭಾಳ ಅವಸರ ಎಲ್ಲರಿಗೂ ಗಡಿಬಿಡಿ ಇರುತ್ತಲ್ಲ, ಅದಕ್ಕೆ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಕ್ಲೋಸ್ ಮಾಡಿರ್ತೀನಿ. ಇದು ಒಂದು 2 ವಿಸಲ್ ಆಗಲಿ, ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ 2 ವಿಸಲ್ ಆಗಿತ್ತು, ಮತ್ತು ಕುಕ್ಕರು ಎಲ್ಲ ಪ್ರೆಷರ್ ಇಳಿದಿತ್ತು. ಇವಾಗ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ಯಾರು ಮಾಡಿಲ್ಲ ಅವರು. ನಾನು ಸ್ವಲ್ಪ ರುಚಿ ಆಗಲಿ ಅಂತ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕೂಡ ನೀವು ಹಾಕ್ಕೋಬೋದು ಮೇಲೆ. ನಾನು ಕೊತ್ತಂಬರಿ ಹಾಕೋದು ಮರ್ತೆ, ಆ್ಯಕ್ಚುಲಿ ಇತ್ತು, ಭಾಳ ಅವಸರಾಗಿತ್ತು. ಮತ್ತು ಇದು ಬೇರೆ ಆರಬೇಕಿತ್ತಲ್ಲ, ಪಲಾವ್ ಬಿಸಿ ಇತ್ತು, ಅದಕ್ಕಂತ. ನೋಡಿರಿ ಈ ಥರ ಮಕ್ಕಳು ಬಾಕ್ಸಿಗೆ ಹಾಕ್ಕೊಟ್ರಲ್ಲ, ಎಷ್ಟು ಖುಷಿಯಾಗಿ ತಿಂತಾರೆ ಹೇಳಿ. ದಿನ ಅದೇ ಚಪಾತಿ ಪರೋಟ ತಿಂದು ಬೇಜಾರಾಗಿರ್ತಲ್ಲ, ಒಂದ್ಸಲ ಈ ಥರ ಟ್ರೈ ಮಾಡಿ ಎಲ್ಲರೂ. ರುಚಿಯಾದ ಕಾರ್ನ್ ಪಲಾವ್ ರೆಡಿ ಇದೆ. ಇವಾಗ ನಾನು ಸ್ವಲ್ಪ ಟೈಮ್ ಇತ್ತು ಅವಾಗ ಅದಕ್ಕೆ ಹಾಕಿಟ್ಟಿದ್ದೆ, ಯಾಕಂದ್ರೆ ಆರಬೇಕಲ್ಲ, ಬಿಸಿದೆ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಎಲ್ರಿಗೂ ಒಂದು ಲಂಚ್ ಬಾಕ್ಸ್ ರೆಸಿಪಿ ಸಿಕ್ತು ಅನ್ಕೋತೀನಿ ಫ್ರೆಂಡ್ಸ್. ಹೇಗಿದೆ ಅಂತ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಲ್ರಿಗೂ ಮಕ್ಕಳಿಗೆ ಹಾಕ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು ಲಂಚ್ ಬಾಕ್ಸ್. ಎಲ್ರಿಗೂ ಒಂದು ಒಳ್ಳೆ ಡಿಶ್, ಅಂದರೆ ಲಂಚ್ ಬಾಕ್ಸ್ ರೆಸಿಪಿ ಸಿಕ್ತು ಅಂತ ನನಗನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನಗೂ ಕಫ ಇದೆ, ನೆಗಡಿ ಆಗಿತ್ತು ಹೋದವಾರೆಲ್ಲ. ಸೊ ಹಂಗಾಗಿ ಇನ್ನು ಗಂಟ್ಲೆಲ್ಲ ಇನ್ನೂ ಸ್ವಲ್ಪ ಒಂಥರ ಕಿಚ್ ಅಂತೀವಲ್ಲ, ಆ ಥರ ಇದೆ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಹಾಗೆ ಪ್ಲೀಸ್ ಹೊಸಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಖಂಡಿತ ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್.